ಕಾಪು ತಾಲೂಕಿನಲ್ಲಿ ಭಾರೀ ಗಾಳಿ ಮತ್ತು ಮಳೆಯಿಂದಾಗಿ ಕಳೆದ 2 ದಿನಗಳಲ್ಲಿ 10ಕ್ಕೂ ಅಧಿಕ ಮನೆಗಳಿಗೆ ಹಾನಿಯುಂಟಾಗಿದ್ದು ಲಕ್ಷಾಂತರ ರೂಪಾಯಿ ಮೊತ್ತದ ಸೊತ್ತು ನಷ್ಟ ಉಂಟಾಗಿದೆ. ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ತಗ್ಗು ಪ್ರದೇಶಗಳಲ್ಲಿ ಮತ್ತೆ ನೆರೆಯ ಭೀತಿ ಎದುರಾಗಿದೆ. ಎನಂಜೆ ಮರ್ಕೋಡಿ ಹೊಳೆ ಬಳಿ, ಕಾಪು ಜನಾರ್ದನ ದೇವಸ್ಥಾನದ ಬಳಿ, ಮಲ್ಲಾರು, ಮೂಳೂರು, ಬೆಳಪು ಬೈಲು, ಉಳಿಯಾರ್ಗೋಳಿ, ಕೈಪುಂಜಾಲು ಬೈಲು ಮುಳುಗಡೆಯಾಗಿದೆ. ಇತ್ತೀಚೆಗೆ ನೆರೆ ಇಳಿಮುಖವಾದ ಬಳಿಕ ಭತ್ತದ ಕೃಷಿ ಕೆಲಸಗಳು ಬಿರುಸಿನಿಂದ ನಡೆದಿದ್ದವು. ಆದರೆ ಇದೀಗ ಮತ್ತೆ ಭಾರೀ ಮಳೆ ಸುರಿದ ಪರಿಣಾಮ ಭತ್ತದ ಗದ್ದೆಗಳು ಸಂಪೂರ್ಣ ಜಲಾವೃತಗೊಂಡಿದ್ದು, ನೂರಾರು ಹೆಕ್ಟೇರ್ ಕೃಷಿ ಗದ್ದೆಗಳಲ್ಲಿ ನಡೆಸಲಾಗಿರುವ ಭತ್ತದ ನಾಟಿ ಕೊಳೆಯುವ ಭೀತಿ ಎದುರಾಗಿದೆ. ಮಳೆ ಹಾನಿ ಮತ್ತು ನೆರೆ ಪೀಡಿತ ಪ್ರದೇಶಗಳಿಗೆ ಕಾಪು ಶಾಸಕರು, ತಾಲೂಕು ಮಟ್ಟದ ಅಧಿಕಾರಿಗಳು, ಕಂದಾಯ ಇಲಾಖಾ ಅಧಿಕಾರಿಗಳು, ಜನಪ್ರತಿನಿಧಿಗಳು ಭೇಟಿ ನೀಡಿ ಹಾನಿ ಪರಿಶೀಲನೆ ನಡೆಸಿದ್ದಾರೆ. ಈಗ ಮಳೆಗಾಲ ತೀವ್ರವಾಗಿ ಬರ್ತಾ ಇದೆ. ಮತ್ತು ಈಗ ಮಳೆ ಸಹ ಈ ಸರಿ ಲೇಟಾಗಿ ಬಂದಿದೆ. ಈ ಜೂನ್ 18ರ ನಂತರ ಮಳೆ ಪ್ರಾರಂಭವಾಗಿ ಸರಿಯಾಗಿ ನೀರಾದದ್ದು ಜುಲೈ ತಿಂಗಳಲ್ಲಿ. ಆದರೂ ಈಗ ನೇಜಿಯೆಲ್ಲ ಹಾಕಿದ್ದು ಸಹ ಕುಳಿತಾ ಉಂಟು. ಈಗ ನಾಟಿ ಮಾಡಲಿಕ್ಕೆ ಇಲ್ಲದಂತಾಗಿದೆ. ಮತ್ತು ನಾಟಿ ಮಾಡಿದ ಗದ್ದೆ ಕೂಡ ಈಗ ನೆರೆಯಲ್ಲಿ ಮುಳುಗಿ ಬೆಳೆ ಎಲ್ಲ ಹಾಳಾಗ್ತಾ ಇದೆ. ಮತ್ತು ಇನ್ನೂ ಈ ಥರ ಈ ಮಳೆಯಿಂದಾಗಿ ಇನ್ನು ಬಿಡುವ ಹಾಗೆ ಕಾಣ್ತಾ ಇಲ್ಲ. ಇನ್ನು ಆಗಸ್ಟ್ ತಿಂಗಳು ಬಂದರೂ, ತುಳುವಿನಲ್ಲಿ ಸೋಣ ತಿಂಗಳು ಬಂದರೆ ಈಗ ನಾಟಿಯ ಕಾರ್ಯಕ್ರಮ ಮುಗೀತಾ ಇಲ್ಲ. ಮುಂಚಿನ ಹಾಗಿದ್ರೆ ಈಗ ಬೇಸಾಯ ಎಲ್ಲ